ದೇವಸ್ಥಾನದ ಉಲಾಯಿಡೆ ಆ ಒಂದು ಕಾರ್ಯಕ್ರಮ ಮಲ್ಪನಂಚಿನ ವ್ಯವಸ್ಥೆಯನ್ನು ಮಲ್ತೊಂದಿತ್ತ. ಪ್ರತಿ ವರ್ಷ ಮಲ್ತೊಂದಿತ್ತಲಕನೆ ದಿವಂಗತ ಪ್ರಭಾಕರ್ ಗುರುಸ್ವಾಮಿ ಮೇರ್ನ ನೆನಪುಗಾಳದ ಶಾಲೆದ ಜೋಕ್ಲೆ ಕುರ್ಪನಂಚಿನ ಸಮಾಜ ಸೇವೆಯನ್ನು ಮಲ್ತನಂಚಿನ ಒಂಜಿ ಗಣ್ಯರಿನ ಗುರುತಿಸನಂಚಿನ ಕಾರ್ಯಕ್ರಮಲ ಎಂಕುಲು ವರ್ಷ ಪ್ರತಿ ಮಲ್ತೊಂದು ಬೈದ ಐನೆ ಕರಿನ ವರ್ಷಲ ದೇವಸ್ಥಾನದ ಉಲಾಯಿಡೆ ಎಂಕುಲು ಮಲ್ತಡಿ ಆಸಿನ್ ರೈನಂಚಿನ ದೇವಸ್ಥಾನದ ಮಾತ ಆಡಳಿತ ಮುಕ್ತೇಶ್ವರ ಉಪೇರ ಸೇವಾ ಸಮಿತಿ ಅಧ್ಯಕ್ಷರ ಮಾತಿರ್ಲ ಒಂಜೆ ಪಾತ್ರೆಡು ಸ್ವಾಗತ ಮಲ್ತೊಂದು ಒಂಜಿ ನಮ್ಮ ಬಹುಮುಖ್ಯ ಅಂಗ ನಮ್ಮ ಪರಿಸರದ ನಮ್ಮ ದೇವಸ್ಥಾನಕ್ಕೂ ಸಂಬಂಧಪಟ್ಟನಂಚಿನ ಸಮಾಜ ಲಿಂಗಪ್ಪಗಟ್ಟಿ ಸಂಕೋಲಿಗೆ ಅಂಚನೆ ಸೇವಾ ಸಮಿತಿದ ಅಧ್ಯಕ್ಷರೇ ಅಂಚನೆ ಗೌರವ ಅಧ್ಯಕ್ಷರನ್ನ ಮೋಹನ್ರೆ ಅಂಚನೆ ಟ್ರಸ್ಟಿ ಅಂಚನೆ ಕೊಡುಗೈ ದಾನಿ ಶ್ರೀಯುತ ಲಕ್ಷ್ಮಣ್ ಕಟ್ಟಿಮನಿ ಅಂಚನೆ ಸೇರಿದಂಚಿನ ಪೂರ ಭಗವದ್ಭಕ್ತರು ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ದಿವಂಗತ ವಾಸು ಸಪ್ಪಲ್ಯ ಹಾಗೂ ದಿವಂಗತ ಲಕ್ಷ್ಮೀ ದಂಪತಿಯ ಪುತ್ರನಾಗಿ 1958ರ ಏಪ್ರಿಲ್ 1ರಂದು ಸೋಮೇಶ್ವರದಲ್ಲಿ ಜನಿಸಿದ್ದೀರಿ. ತಾವು 2017ರಿಂದ 2020 ತನಕ ಮಲಯಾಳಿ ಚಾಮುಂಡಿ ದೇವಸ್ಥಾನ ಕೊಲ್ಯ ಇದರ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿರುತ್ತೀರಿ. ರಕ್ತೇಶ್ವರಿ ದೇವಸ್ಥಾನ ಸೋಮೇಶ್ವರ ಇದರ ಸದಸ್ಯರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಪ್ರಸ್ತುತ ಅಧ್ಯಕ್ಷರಾಗಿ ಸುಮಾರು 20 ವರ್ಷಗಳ ನಿರಂತರ ಸೇವೆ ಮಾಡಿರುವಿರಿ. ಗಾಣಿಗ ಸಮಾಜದ ಸೋಮೇಶ್ವರ ವಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಪ್ರಸ್ತುತ ವರ್ಷ 2021ರಿಂದ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಾವು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪರಿಸರದ ಜನಮನರಲ್ಲಿ ನೆಲೆಸಿದ್ದು ನಮ್ಮ ಆದರ್ಯ ಸುಪ್ಪತ್ತಿಗೆ ಆಗಿರಲಿ ಎಂದು ಹಾರೈಸುತ್ತೇವೆ. ತಮ್ಮ ಅಮೋಘ ಸೇವೆಯನ್ನು ಗುರುತಿಸಿ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟ್ರೇಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ ಇದರ 47ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ ಪದೆತ್ತದೆ. ಅದೇ ರೀತಿ ಮಾಲೆನ ಪಾಡ್ದು ನೆನಪದ ಕಾಣಿಕೆಯನ್ನು ಕೊರ್ದು ಸನ್ಮಾನ ಪತ್ರವನ್ನು ಕೊರಡು ಮಾಡಿದು ಮಾತ ಮಿತ್ತಿತ್ತನ ಭಿನ್ನೆರಡ ಪೂರೆಡಲ ವಿನಮ್ರವಾದ ವಿನಂತಿನ ಮಲ್ತೊಂದುಲ್ಲ. ನನ್ನವರು ಒಂಜಿ ಸಮಾಜ ಸೇವಕರ ನೆಂಚಿನ ಶ್ರೀ ಭಗವತಿ ಶಿಬಿ ಅಡ್ಕ ಮೇರೆ ನಾನು ಪ್ರೀತಿಪೂರ್ವಕವಾದ ವೇದಿಕೆಗೆ ಆಹ್ವಾನ ಮಲ್ತೊಂದಲ್ಲ. ಶ್ರೀ ಅಯ್ಯಪ್ಪ ಸೇವಾ ಸಮಿತಿ 47ನೇ ವಾರ್ಷಿಕೋತ್ಸವ ಶ್ರೀ ಭಗವತಿ ಶಿಬಿ ಅಡ್ಕ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವಂತಹ ಸನ್ಮಾನ ಪತ್ರ. ಸನ್ಮಾನ್ಯರೇ, ದಿವಂಗತ ಭವಾನಿ ಶಂಕರ್ ಬಿ ಅಡ್ಕ ಮತ್ತು ಶ್ರೀಮತಿ ನಾರಾಯಣಿಯಾನೆ ಬುಡಿಯಮ್ಮ ದಂಪತಿಗಳ ಸುಪುತ್ರನಾಗಿ 2051ರ ಡಿಸೆಂಬರ್ 19ರಂದು ಜನಿಸಿದ್ದೀರಿ. ತಾವು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪರಿಸರದ ಜನಮನದಲ್ಲಿ ನೆಲೆಸಿದ್ದು ತಮ್ಮ ಆದರ್ಶ ಹಾಗೂ ಸಮಾಜ ಗುಣಗಳು ಅನುಕರಣವಾಗಿದೆ. ಬಾಳ ಸಂಗಾತಿಯಾದ ಶ್ರೀಮತಿ ಪುಷ್ಪಾವತಿ ಹಾಗೂ ಸುಪುತ್ರಿಯಾದ ಯೋಗಶ್ರೀಯನ್ನು ಪಡೆದ ಸಂತೃಪ್ತ ಕೌಟುಂಬಿಕ ಜೀವನ ಸಾಗಿಸುತ್ತಿರುವ ತಮ್ಮ ಜೀವನವು ಸುಖ ಶಾಂತಿ ನೆಮ್ಮದಿಯ ಸುಪ್ಪತ್ತಿಗೆಯಾಗಿರಲಿ ಎಂದು ಹಾರೈಸುತ್ತೇವೆ. ಪ್ರಸ್ತುತ ವರ್ಷ 2021ರಿಂದ ಸೋಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ತಮ್ಮ ಅಮೋಘ ಸೇವೆಯನ್ನು ಗುರುತಿಸಿ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ ಇದರ 47ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ
ನಿಮಗೆ ಶ್ರೀ ದೇವರು ಆಯುರಾರೋಗ್ಯ ಸುಖ ಶಾಂತಿಯನ್ನು ಕರುಣಿಸಲೆಂದು ಬೇಡುವ ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ಅದೇ ರೀತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ಶ್ರೀ ಭಗವತಿ ಅಡ್ಕ ಬಿ ಅಡ್ಕ ಮೇರೆ ವ್ಯವಸ್ಥಾಪನಾ ಸಮಿತಿದ ಐತ್ಯದ ದೇವಸ್ಥಾನದ ಆಡಳಿತ ಮಂಡಳಿ ಆಡಳಿತ ಸದಸ್ಯರಾದ ಸೇವೆನ ಸಣ್ಣ ಒಂದು ನಂಚಿನ ಭಗವತ್ ಬಿ ಅಡ್ಕ ಮೇರೆಗೆ 47ನೇ ಈ ಒಂಜಿ ವಾರ್ಷಿಕೋತ್ಸವದ ಸುಸಂದರ್ಭಡು ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಅವೇ ರೀತಿ ಅಯ್ಯಪ್ಪ ಸೇವಾ ಸಮಿತಿ ವತಿರ್ದು ಕೊರುಪು ನಂಚಿನ ಮಾನಾದಿಗೆನ ಪುರ್ನುಡು ದೇತನುಡು ಶ್ರೀ ಅಯ್ಯಪ್ಪ ದೇವರ ಆಯುರಾರೋಗ್ಯ ಸುಖ ಶಾಂತಿನ ಕೊರ್ದು ಕರುಣಿಸೋಡು ಪಂಡದು ಪೂರ ಎಡಲ ಭಿನ್ನ ಮತ್ತೊಂದಲ್ಲ. ಅವೇ ರೀತಿ ಈ ದಿನಟ ಸಮಾಜ ಸೇವೆ ಮಟ್ಟದ ಭರತನಾಟ್ಯಡು ಸಾಧನೆ ಮಲ್ತನಂಚಿನ ಕುಮಾರಿ ಸುಷ್ಮಿತಾ ಶೆಟ್ಟಿ ದೆಮಲ್ತದೀರು ವೇದಿಕೆನ ಅಲಂಕಾರ ಮಲ್ಪಡ ಪಂಡದೀರ ವಿನಮ್ರ ವಿನಂತಿನ ಮಲ್ತೊಂದ್ರೆ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ 47ನೇ ವಾರ್ಷಿಕೋತ್ಸವ ಕುಮಾರಿ ಸುಷ್ಮಿತಾ ಶೆಟ್ಟಿ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಕುಮಾರಿ ಸುಷ್ಮಿತಾ ಶೆಟ್ಟಿ ಇವರು 1996ರ ಜುಲೈ 5ರಂದು ಶ್ರೀಧರ್ ಶೆಟ್ಟಿ ಮತ್ತು ಶ್ರೀಮತಿ ಸುಜಾತಾರವರ ಮಗಳಾಗಿ ಜನಿಸಿದರು. ಸವಿನ್ ಶೆಟ್ಟಿ ಎಂಬ ಸಹೋದರನಿದ್ದಾನೆ. ಬಾಲ್ಯದಿಂದಲೂ ಹೊಂದಿದ್ದು ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಉಳ್ಳಾಳದ BM ಪ್ರೌಢಶಾಲೆಯಲ್ಲಿ ಪಡೆದಿದ್ದು, ತೊಕ್ಕೋಟಿನಲ್ಲಿ ನಡೆಯುತ್ತಿದ್ದ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ಸತತ 6 ವರ್ಷಗಳ ಕಾಲ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಆ ಬಳಿಕ ಮಂಗಳೂರಿನ ಶಾರದಾ ಕಾಲೇಜಿನಲ್ಲಿ PUC ಶಿಕ್ಷಣವನ್ನು ವಿಶಿಷ್ಟ ಶ್ರೇಣಿ ಪಡೆದು ತೇರ್ಗಡೆ ಹೊಂದಿದ್ದಾರೆ. ಕೆನರಾ ಕಾಲೇಜಿನಲ್ಲಿ BSc ಪದವಿ ಪಡೆದು ಬೆಸ್ಟ್ ಔಟ್ಗೋಯಿಂಗ್ NSS ವಾಲಂಟಿಯರ್ ಎಂಬ ಹೆಗ್ಗಳಿಕೆ ಇವರದ್ದು. ಮಂಗಳೂರು ವಿಶ್ವವಿದ್ಯಾನಿಲಯ ಗಣಿತದಲ್ಲಿ MSc ಪದವಿ ಪಡೆದು ಶ್ರೀನಿವಾಸ್ ಕಾಲೇಜು ಪಾಂಡೇಶ್ವರದಲ್ಲಿ B.Ed ಶಿಕ್ಷಣ ತರಬೇತಿ ಮುಗಿಸಿದ್ದಾರೆ. ಪ್ರಸ್ತುತ ಕೊಟ್ಟಾರ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತನ್ನ 5ನೇ ವಯಸ್ಸಿನಲ್ಲಿ ಸತತ 7 ವರ್ಷಗಳ ಕಾಲ ವಿದ್ವಾನ್ ಮೋಹನ್ ಉಳ್ಳಾಲ್ ಇವರಲ್ಲಿ ಭರತನಾಟ್ಯ ಕಲಿತಿದ್ದು, ಬಳಿಕ ಉಳ್ಳಾಲ ನಾಟ್ಯ ನಿಲಯದ ವಿದುಶ್ರೀ ಶ್ರೀಮತಿ ಸುನಿತಾ ಜಯಂತ್ ಇವರ ಬಳಿ 14 ವರ್ಷಗಳಿಂದ ಭರತನಾಟ್ಯ ತರಬೇತಿ ಪಡೆಯುತ್ತಿದ್ದು, ಸೀನಿಯರ್ ನಾಟ್ಯ ನಿಲಯಕ್ಕೆ ಮೊದಲ ಸ್ಥಾನ ಪಡೆದ ಕೀರ್ತಿ ಇವರದ್ದು. ಪ್ರಸ್ತುತ ಭರತನಾಟ್ಯದಲ್ಲಿ PG ಡಿಪ್ಲೊಮೊವನ್ನು MV ಶೆಟ್ಟಿ ಕಾಲೇಜ್ ಕಾವೂರಿನಲ್ಲಿ ಪಡೆಯುತ್ತಿದ್ದಾರೆ. ಉಳ್ಳಾಲದ ನಾಟ್ಯ ನಿಲಯದಿಂದ ದೂರದ ಮಲೇಷಿಯಾದ ಹಿಂದೂ ಮುರುಗಂ ದೇವಸ್ಥಾನದಲ್ಲಿ ಭರತನಾಟ್ಯ ನೀಡಿದ ಕೀರ್ತಿ ಇವರದ್ದು. ಮುಂಬಯಿಯ ಸಫಲ್ಯ ಸೇವಾ ಸಂಘದಲ್ಲಿ ನಾಟ್ಯ ನಿಲಯದಿಂದ ಸ್ಪರ್ಧಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ, ಕುಣಿತ ಭಜನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ, ಹೀಗೆ 10 ಬಹುಮಾನಗಳನ್ನು ಮುಡಿಗೇರಿಸಿಕೊಂಡ ಕೀರ್ತಿ ಇವರದ್ದು. ತಮ್ಮ ಅಮೋಘ ಸಾಧನೆಯನ್ನು ಗುರುತಿಸಿ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು ಇದರ 47ನೇ ವಾರ್ಷಿಕೋತ್ಸವದಂದು ನೀಡುವ ಅಭಿನಂದನಾ ಪತ್ರ. ನಿಮಗೆ ಶ್ರೀದೇವರು ಆಯುರಾರೋಗ್ಯ ಸುಖ ಶಾಂತಿಯನ್ನು ಕರುಣಿಸೆಂದು ಬೇಡುವ ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಸೋಮೇಶ್ವರ ಕೋಟೆಕಾರು, ಅಧ್ಯಕ್ಷರು ಮಾತಾಡಿದ ಹೊರಟು ಆ 3 ಜನ ಸಾಧಕರಿಗಳ ನಿಖಲ ಕೈಚಾಟದ ಆಶೀರ್ವಾದನು ಕೊರಡು ಬಂಡದ ನಿಖಲ ವಿನಮ್ರವಾದ ವಿನಂತಿನ ಮಲ್ತೊಂದಲ್ಲ ಸಾಧನೆ ಮನಪನವು ನನಾತ್ ಆ ಒಂಜಿ ಅಯ್ಯಪ್ಪ ದೇವರು ಇರನ ಆ ಒಂಜಿ ಸಾಧನೆಗೆ ನನಾತ್ ಸಾಕಾರ ಮಲ್ಪಡ ಪನ್ಪುನಂಚಿನ ಅಭಿಲಾಷದ ಒಟ್ಟುಗು 47ನೇ ವಾರ್ಷಿಕ ಈ ಒಂಜಿ ಪರ್ಬಡು ಕೊರ್ಪುನಂಚಿನ ಮಾನಾದಿಗೆನು ಪುರ್ಲುಡು ಸ್ವೀಕಾರ ಮಲ್ತದು. ಗುರುಸ್ವಾಮಿನ ಆಶೀರ್ವಾದಲ ಶ್ರೀ ಅಯ್ಯಪ್ಪ ದೇವರನ ಆಶೀರ್ವಾದಲ ಈ ನಮಿತ್ತಿ ಯಾಪೋಗಲ ಉಪ್ಪಡ ಪನ್ಪುನ ಅಭಿಲಾಷದ ಒಟ್ಟುಗು ಕೊರ್ಪುನಂಚಿನ ಮಾನಾದಿಗೆ ಅಭಿನಂದನೆ ಮಂತೀರಿ ಎಂಕ್ಲೆತ್ತೆ ಅದಿಮನೆ ಆತ ಎಂಕ್ಲೆ ಮಲ್ಲ ಜನ ಆತಿಜ ಎಂಕ್ಲ ಮಾತ ದೇವರಂಜಿ ಕಿರಿಸೇವೆ ಮಂತೊಂತೀನಿ ಅಂಚ ಮಕ್ಕಳು ಎಂಕ್ಲ ಮಿತ್ತು ಆಯನ ಮಲ್ಲ ಅಭಿಮಾನ ದೀದು ಎಂಕ್ಲೆ ಅಭಿನಂದನೆ ಮಂತೀರಿ ಎಂಗೆ ಭಾರಿ ಸಂತೋಷ ಆಪುಂಡು ಎಂಕ್ಲ ಅಂಚಿನದ ಕೆಲಸದಲ್ಲ ಅಂಚ ಮಂತಿಜ ಮಾತೆಲ್ಲ ಮನ್ಪಲಕ್ಕೆ ಎಂಕ್ಲ ನಾಲ್ಕನೊಟ್ಟಿಗೆ ಸೇರಿದು ಮಂತೀನಿ. ಈ ಅಯ್ಯಪ್ಪ ಕ್ಷೇತ್ರದ ಈ 47ನೇ ವಾರ್ಷಿಕೋತ್ಸವದ ದಿನದೇನಿ ಎಂಕ್ಲಿಗೆ ಮಾತೆಲ್ಲ ಅಭಿನಂದನೆ ಮಂತೀರಿ. ಐಕ ಮುಕ್ಕಳ ಮಾತ ಅಧ್ಯಕ್ಷರಿಗೆ ಎಂಕಲ್ನ ಗುರುಸ್ವಾಮಿಗಳ ಅಂಚನ ಎಂಕಲ್ನ ಪ್ರತಿ ವರ್ಷ ಎಂಕಲೆ ಬೇರೊಟ್ಟಿಗೆ ಹೋಗಪ್ಪ ನಾರಾಯಣ ಕಾಚಾರೊಟ್ಟಿಗೆ
ಐತೊಟ್ಟಿಗೆ ಎಂಗ್ಲ ಗುರುಸ್ವಾಮಿಲ ಇಂಗ್ಲ ಪ್ರತಿ ವರ್ಷ ಶಬರಿಮಲೆಗೆ ಪೋನಾಗ ಸುರುಟು ಎಂಗ್ಲ ಪಾದಯಾತ್ರೆ ಮಂದೊಂದು ಪೋಂದ ಐಡದಕ್ಕೆ ಎಂಗ್ಲ ಪ್ರತಿ ವರ್ಷ ಎಲ್ಲ ಆಗಸ್ಟ್ ಟೈಮ್ ಪೋಪನೆ ಜನ ಪೂಜಿ ಅಂಚೆ ಮುಕ್ಳೊಟ್ಟಿಗೆ ಪೂರ ಪೋಯರ ಬಾರಿ ಖುಷಿ ಆಪುಣೆ ಎಂಗ್ಲಿಗೆ ಅಂಚನೆ ನಲ್ಲ ಎಂಗ್ಲಿಗೆ ದೇವರೇ ನಲ್ಲ ಅಯ್ಯಪ್ಪ ಸ್ವಾಮಿನ ಕ್ಷೇತ್ರಗೂ ನಲ್ಲ ಎಂಗ್ಲಿಗೆ ಎತ್ತ ಹೊಡ್ಬಂಡದು ಅಂಚೆ ಮುಕ್ಳು ಅಭಿನಂದನೆ ಮಂತಿನಕ್ಕೆ ಕ್ಷೇತ್ರದ ಗುರುಸ್ವಾಮಿಗಳ ಅಂಚಿನ ಮಾತ್ರೆಗಳನ್ನ ಅಭಿನಂದನೆ ಮಂತದ್ದು ಎನ್ನ ಈ ಪಾತ್ರೆ ನುಂತವು ಉರ್ಲುದ ಪಾತ್ರ ದ ಪಂಡಗ ಈ ಒಂಜಿ ಮಂದಿರದ ಮಿತ್ತಿ ಸಲಹೆ ಸಹಕಾರನ ಕೊರ್ಪು ನಂಚಿನ ರಾಮದಾಸನ್ನೇ ನಮ್ಮೊಟ್ಟಿಗೆ ಇನ್ನು ಅಭಿನಂದನೆ ಪಡೆ ನಂಚಿನ ಎಂಕ್ಲೆಗ್ಲ ಮಸ್ತ್ ಖುಷಿ ಆತಂದ್ರೆ ಇನ್ನ ಪಾತ್ರೆಗೆ ಸುಲ್ಮೇನ ಸಂದೇತ ಮಲ್ತಂದು ಭಗವದೀಶ್ ಬಿ ಅಡ್ಕ ಅಯ್ಯಪ್ಪ ಸೇವಾ ಸಮಿತಿ ಕೋಟೆಕಾರು ಇವರಿಂದ ನಮಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಲ್ಲಿ ಅವರು ನಮಗೆ ಮಾಡಿದ್ದಾರೆ. ಅದನ್ನು ನಾವು ಹೃತ್ಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ. ಆದರೆ ನಾನು ಮಾಡುವ ಕೆಲಸ, ನಾನು ಆಡುವ ಮಾತು ಅಥವಾ ನನ್ನ ನಡವಳಿಕೆ ಇಬ್ಬರಿಗೆ ಸರಿ ಅನಿಸಿದರೆ ಸಾಕು. ಅದು ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಹಾಗಿರುವಾಗ ನನಗೆ ಬದುಕಿನ ಹೋರಾಟದಲ್ಲಿ ನಾನು ಕುಸಿಯುವಾಗ ನನಗೆ ನನ್ನ ಧೈರ್ಯ ಸಹಾಯ ಮಾಡುತ್ತದೆ. ಅದೇ ರೀತಿ ನನ್ನ ಜೊತೆಗಿದ್ದವರು ಮುಖ ತಿರುಗಿಸಿಕೊಂಡು ಹೋಗುವಾಗ ಭಗವಂತ ನನ್ನ ಜೊತೆ ಸದಾ ಇರ್ತಾನೆ. ಇದು ನನ್ನದು ಅಚಲ ನಂಬಿಕೆ. ಇದಕ್ಕೆ ಪೂರಕವಾಗಿ ಸ್ವಾಮಿ ಅಯ್ಯಪ್ಪ ನನಗೆ ಇವತ್ತು ಸೇವಾ ಸಮಿತಿಯ ವತಿಯಿಂದ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡು ನಮ್ಮನ್ನು ಗೌರವಿಸಿದ್ದು ನಿಜವಾಗಿಯೂ ಬಹಳ ವಿಶೇಷವಾದ್ದು. ಆದ್ದರಿಂದ ಇನ್ನು ಮುಂದೆ ನಮ್ಮ ಈ ಅಯ್ಯಪ್ಪ ಸೇವಾ ಸಮಿತಿಯವರು ಮುಂದಕ್ಕೆ ಒಳ್ಳೆಯ ಸದ್ಗುಣ, ಉತ್ತಮ ಉಳ್ಳವರನ್ನು ಆಯ್ಕೆ ಮಾಡಿ ವರ್ಷಂಪ್ರತಿ ಈ ಕಾರ್ಯಕ್ರಮವನ್ನು ಪರಿಪೂರ್ಣರಾಗಿ ನೆರವೇರಿಸಿಕೊಂಡು ಬರಬೇಕಂತೇಳಿ ನಾನು ಅಯ್ಯಪ್ಪ ಸ್ವಾಮಿಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಾನು 1978ರಲ್ಲಿ ಇದೇ ಮಂದಿರದಲ್ಲಿ ಕೀರ್ತಿಶೇಷ ನಮ್ಮ ಇವರು KR ಪ್ರಭಾಕರನ್ ಈಗಿನ ಗುರುಸ್ವಾಮಿಯವರಾದ ಲಿಂಗಪ್ಪ ಗುರುಸ್ವಾಮಿ ಹಾಗೂ ನನಗೆ ಇನ್ನೊಬ್ಬರು ಗುರುಸ್ವಾಮಿ ನಾರಾಯಣ್ ಕಾಚಾರ್, ಇವರು ನಮಗೆ ದರ್ಶನ ಮಾಡಿಸುವವರು ಅಯ್ಯಪ್ಪ ಸ್ವಾಮಿಯವರು. ಹಾಗೆ ಇವರಿಬ್ಬರನ್ನು ನನಗೆ ನನ್ನ ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತೆ ಕಂಡವ. ಕನ್ನಡಿ ಅಂದರೆ ಅದು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಅದೇ ರೀತಿ ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದೂ ಇಲ್ಲ. ಹಾಗೆ ನನಗೊಂದು ಅಚಲ ವಿಶ್ವಾಸ ಇದೆ. ಲಿಂಗಪ್ಪ ಸ್ವಾಮಿ ಹಾಗೂ ನಮ್ಮ ನಾರಾಯಣ್ ಕಾಚಾರ್ ಸ್ವಾಮಿ ಇವರು ನನಗೆ ನನ್ನನ್ನಲ್ಲ ಸಾವಿರಾರು ಭಕ್ತರನ್ನು ಈ ಮಂದಿರದಿಂದ ಶಬರಿಮಲೆ ಯಾತ್ರೆಗೆ ಕರ್ಕೊಂಡು ಹೋದ ಆ ಪುಣ್ಯಕೀರ್ತಿ ಅವರಿಗಿಬ್ಬರಿಗೂ ಇದೆ. ಆದ್ದರಿಂದ ಮುಂದೆ ನಾನು ಏನಾದರೂ ಮಾತಾಡಿದ್ದರಲ್ಲಿ ಯಾರಿಗಾದ್ರೂ ನೋವಿದ್ದರೆ ಕ್ಷಮೆ ಇರಲಿ. ಮುಂದಕ್ಕೆ ಇಲ್ಲಿ ಯಾವುದೇ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಅದೇ ನಾನು ಹೇಳಿದ ಹಾಗೆ ಸದ್ಗುಣ ಮತ್ತು ಒಳ್ಳೆಯ ನೀತಿ ನಿಯತ್ತು ಇರುವವರನ್ನು ಆಯ್ಕೆ ಮಾಡಿ ಸೇವಾ ಸಮಿತಿಯವರು ಗೌರವಿಸಬೇಕು ಅಂತೇಳಿ ನಾನು ಅವರಲ್ಲಿ ವಿನಮ್ರ ವಿನಂತಿ ಮಾಡಿ ನನ್ನ ಈ ಮಾತನ್ನು ಕೊನೆಗೊಳಿಸ್ತೇನೆ. ಸತೀಶ್ ಬಿ ಅಡ್ಕ ಇವರಿಗೆ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮದ ಮುಂದಿಗೆ ನಮ್ಮ ಮಂದಿರದ ಗುರುಸ್ವಾಮಿಗಳ ದಿವಂಗತ ಶ್ರೀ KR ಪ್ರಭಾಕರನ್ ಇವರ ಸ್ಮರಣಾರ್ಥ ಪ್ರೋತ್ಸಾಹ ಧನವನ್ನು ನಾವು ವರ್ಷಂಪ್ರತಿ ನೀಡ್ತಾ ಇದ್ದೇವೆ. ಈ ಒಂದು ಪ್ರೋತ್ಸಾಹ ಧನವನ್ನು ಮಂದಿರದ ಗುರುಸ್ವಾಮಿಯಾದ ಲಿಂಗಬಗಟ್ಟಿ ಗುರುಸ್ವಾಮಿಗಳು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಅನುದಾನಿತ ರಮಾನಂದ ಆಶ್ರಮ ಶಾಲೆ
ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ, ಇಲ್ಲಿಂದ 2 ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೀಡಿದ್ದಾರೆ. ಸ್ವಾತಿಕಾ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕು. ರಮಾನಂದಾಶ್ರಮ ಶಾಲೆ ಇದು. ಅದೇ ರೀತಿ ಪ್ರಾಥಮಿಕ ಶಾಲೆಯ ಜಿತೇಶ್ ಇದ್ರೆ ದಯವಿಟ್ಟು ಬರಬೇಕು. ಜಿತೇಶ್ ಕೊಡ್ತಾ ಇದ್ದೇನೆ. ಪೂಜಾ, ಅದೇ ರೀತಿ ಆನಂದಾಶ್ರಮ ಹೈಸ್ಕೂಲ್ನಿಂದ ಚಿಂತನ್, ಸನ್ ಆಫ್ ಶ್ರೀ ನಾಗೇಶ್ ಚಿಂತನ್ ಇದ್ರೆ ದಯವಿಟ್ಟು ಬರಬೇಕು. ಡಾಟರ್ ಆಫ್ ಶ್ರೀ ಲೋಕೇಶ್ ಆಚಾರ್ಯ. ಅದೇ ರೀತಿ ಉಚ್ಚಿಲಭೂಮಿ ಹಿರಿಯ ಪ್ರಾಥಮಿಕ ಶಾಲೆ ಅನುದಾನಿತ ಇಲ್ಲಿಯ ಸೃಜನ್ ಹೇಮಚಂದ್ರಗಟ್ಟಿ, ತಂದೆ ಹೆಸರು ಸೃಜನ್. ಅದೇ ರೀತಿ ಪ್ರೇಕ್ಷಾ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು, ಇಲ್ಲಿಂದ ಚರಣ್ 7ನೇ ತರಗತಿ ಇದ್ರೆ ದಯವಿಟ್ಟು ಬರಬೇಕು. ಚರಣ್, ಇಲ್ಲದ್ರೆ ನಮ್ರತಾ. ಇತಿ ಕುಮಾರಿ ಸುಷ್ಮಿತಾ ಶೆಟ್ಟಿ ಇವರಿಗೆ ವಂದನೆಗಳು. 47ನೇ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ ಹೊಸಕುರ ದೃಶ್ಯ ಮಾಧ್ಯಮದ ಅವರಿದ್ದಾರೆ, ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಈ ಚುಟುಕಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಂದನೆಗಳು.